ಭಾರತದ ಪ್ರಧಾನಮಂತ್ರಿಗಳು ವಾಸಿಸುವಂತಹ ನಿವಾಸದ ಕೆಳಗಡೆ ಎಷ್ಟು ಸುರಂಗ ಮಾರ್ಗಗಳಿವೆ, ಈ ಸುರಂಗ ಮಾರ್ಗಗಳು ಎಲ್ಲೆಲ್ಲಿ ಹೋಗುತ್ತವೆ, ಈ ಸುರಂಗ ಮಾರ್ಗಗಳನ್ನ ಯಾವ ಸಂದರ್ಭದಲ್ಲಿ ಬಳಸುತ್ತಾರೆ, ಪ್ರಧಾನಮಂತ್ರಿಗಳ ನಿವಾಸದಲ್ಲಿ ಯಾರೆಲ್ಲ ವಾಸಿಸುತ್ತಾರೆ, ಈ ನಿವಾಸದಲ್ಲಿ ಏನೆಲ್ಲ ವ್ಯವಸ್ಥೆ ಇರುತ್ತದೆ, ಇಲ್ಲಿನ ಸೆಕ್ಯೂರಿಟಿ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತದೆ. ಹೌದು, ಈ ಎಲ್ಲ ಆಶ್ಚರ್ಯಕರ ಮಾಹಿತಿಯನ್ನ ಪಡೆಯಲು ಪ್ರತಿಯೊಬ್ಬ ಭಾರತೀಯನು ಕುತೂಹಲ ಆಗಿದ್ದಾನೆ. ಬನ್ನಿ, ನಿಮ್ಮ ಕುತೂಹಲಕ್ಕೆ ಬ್ರೇಕ್ ಕೊಟ್ಟು ಈ ಮಾಹಿತಿಯನ್ನ ನಿಮಗಾಗಿ ಸಾದರಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ರಾಷ್ಟ್ರಪತಿ ಭಾರತದ ಮೊದಲ ನಾಗರಿಕ ಹಾಗೂ ಅತ್ಯಂತ ಶ್ರೇಷ್ಠ ಹುದ್ದೆಯಾಗಿದೆ. ಇದರ ನಂತರ ಬರುವ ಹುದ್ದೆಯೇ ಅದು ನಮ್ಮ ಪ್ರಧಾನಮಂತ್ರಿಗಳ ಹುದ್ದೆಯಾಗಿದೆ. ವಿಚಿತ್ರ ಏನಪ್ಪಾ ಅಂದ್ರೆ, ಈ ಪ್ರಧಾನಮಂತ್ರಿ ಇರುವಂತಹ ಮನೆಗಿಂತ ನಂಬರ್ 10 ಜನಪದ ರಸ್ತೆ ನವದೆಹಲಿಯಲ್ಲಿ ಇರುವಂತಹ ಕಾಂಗ್ರೆಸ್ ನಾಯಕ ಅಥವಾ ನಾಯಕಿ ಮನೆ ದೊಡ್ಡದಾಗಿದೆ, ವಿಶಾಲವಾಗಿದೆ ಹಾಗೂ ಹಲವಾರು ಐಷಾರಾಮಗಳಿಂದ ತುಂಬಿದೆ. ಇವರು ಯಾವುದೇ ಸರ್ಕಾರಿ ಹುದ್ದೆಯಲ್ಲಿ ಇರಲಿ ಬಿಡಲಿ, ನೆಹರು ಕಾಲದಿಂದಲೂ ಇಲ್ಲಿನ ಈ ನಿವಾಸದಲ್ಲಿಯೇ ವಾಸವಾಗಿದ್ದಾರೆ. ಸರ್ಕಾರದಲ್ಲಿ ಇಲ್ಲದೆ ಇರುವಾಗ ನ್ಯಾಯವಾಗಿ ಅಂತಹ ಮನೆಯನ್ನ, ಬಂಗಲೆಗಳನ್ನ ರಾಜಕೀಯ ವ್ಯಕ್ತಿಗಳು ಖಾಲಿ ಮಾಡಬೇಕು. ಆದ್ರೆ ಇಂಥ ಜನರಿಗೆ ಎಷ್ಟು ನೋಟಿಸ್ಗಳನ್ನ ಕೊಟ್ಟರೂ ಕೂಡ ಇವರು ಮಾತ್ರ ತಮ್ಮ ಅಪ್ಪನ ಮನೆಯ ಹಾಗೆ ಇದೇ ಮನೆಯಲ್ಲಿ ತಲಾಂತರಗಳಿಂದ ವಾಸವಾಗಿದ್ದಾರೆ. ಹೋಗಲಿ ಬಿಡಿ, ಇವತ್ತು ನಾವು ನಿಮಗೆ ತೋರಿಸಲು ಹೋಗುತ್ತಿರುವುದು ನಂಬರ್ 10 ಜನಪದನಲ್ಲಿರುವ ಬಂಗಲೆಯ ವಿಶೇಷತೆ, ರಹಸ್ಯಗಳನ್ನ ಅಲ್ಲ, ಬದಲಾಗಿ ನಮ್ಮ ಪ್ರಧಾನಮಂತ್ರಿಗಳು ವಾಸಿಸುತ್ತಿರುವ ದೆಹಲಿಯ ಕಲ್ಯಾಣ ಮಾರ್ಗದಲ್ಲಿರುವ 7ನೇ ನಂಬರ್ ಬಂಗಲೋ. ಇದನ್ನ ಸಾಮಾನ್ಯವಾಗಿ ಎಲ್ಲರೂ ನಂಬರ್ 7 CR ಅಂತ ಕರೆಯುತ್ತಾರೆ, ಅಂದ್ರೆ ರೇಸ್ ಕೋರ್ಸ್ ರಸ್ತೆ ಅಂತ ಕೂಡ ಕರೆಯುತ್ತಾರೆ. ಈ ರೇಸ್ ಕೋರ್ಸ್ ರಸ್ತೆ ಹೆಸರನ್ನ ಹಿಂದೆ ಬ್ರಿಟಿಷರು ಇಟ್ಟಿದ್ದರು. ತದನಂತರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದೇ ಹೆಸರನ್ನ ಮುಂದುವರಿಸಿದ್ದರು. ಆದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾದ ನಂತರ ಬ್ರಿಟಿಷರು ಇಟ್ಟಿದ್ದ ಈ ಹೆಸರನ್ನ ಕಿತ್ತು ಬಿಸಾಕಿ ಅದಕ್ಕೆ ಸ್ಪಷ್ಟವಾಗಿ ಭಾರತೀಯ ಹೆಸರನ್ನ ಇಟ್ಟಿದ್ದಾರೆ. ಅದುವೇ ಈಗ ಲೋಕ ಕಲ್ಯಾಣ ಮಾರ್ಗವಾಗಿದೆ. ಜನಪಥ್ನಲ್ಲಿ ಗಾಂಧಿ ಪರಿವಾರ ಇರುವ ನಿವಾಸ 15,181 ಚದರ ಅಡಿ ವಿಸ್ತಾರ ಹೊಂದಿದೆ. ಆದರೆ ಅದೇ ಪ್ರಧಾನಮಂತ್ರಿಗಳು ತಂಗಿರುವ ನಂಬರ್ 7 ಲೋಕ ಕಲ್ಯಾಣ ರಸ್ತೆ ನಿವಾಸ ಕೇವಲ 14,101 ಚದರ ಅಡಿ ಮಾತ್ರ ಇದೆ. ರಾಷ್ಟ್ರಪತಿ ಭವನ ಎಲ್ಲ ಮಂತ್ರಿ ಮಹೋದಯರ ನಿವಾಸಿಗಳಿಗಿಂತ ಅತ್ಯಂತ ವಿಶಾಲವಾಗಿದೆ. ರಾಷ್ಟ್ರಪತಿ ಭವನವನ್ನ ಸುಮಾರು 320 ಎಕರೆ ಜಾಗದ ಮಧ್ಯದಲ್ಲಿ ಭವ್ಯವಾಗಿ ನಿರ್ಮಾಣ ಮಾಡಲಾಗಿದೆ. ಪ್ರಧಾನಮಂತ್ರಿಗಳು ವಾಸಿಸುವಂತಹ ಈ ನಿವಾಸಕ್ಕೆ ಪಂಚವಟಿ ಅಂತ ಕರೆಯಲಾಗುತ್ತದೆ. ಮೊಟ್ಟ ಮೊದಲ ಬಾರಿಗೆ ನಂಬರ್ 7 ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಈ ಬಂಗಲೆಗೆ ಮೊದಲಿಗೆ ಕಾಲಿಟ್ಟವರೇ ರಾಜೀವ್ ಗಾಂಧಿ. ಅದಕ್ಕೂ ಒಂದು ಕಾರಣ ಇದೆ. ಅದು ಇಂದಿರಾ ಗಾಂಧಿಯವರ ಹತ್ಯೆ ನಂತರ ಇಂದಿರಾ ಗಾಂಧಿಯವರು ವಾಸವಾಗಿದ್ದ ಸ್ಥಳವನ್ನು ತೊರೆದು ಈ ನಿವಾಸಕ್ಕೆ 1984ರಲ್ಲಿ ಶಿಫ್ಟ್ ಆಗುತ್ತಾರೆ. ನವದೆಹಲಿಯ 7 ಲೋಕ ಕಲ್ಯಾಣ ಮಾರ್ಗದಲ್ಲಿರುವ ಪ್ರಧಾನಮಂತ್ರಿಯ ಈ ನಿವಾಸವನ್ನ 1920ರಿಂದ 1930ರ ನಡುವೆ ವಿನ್ಯಾಸಗೊಳಿಸಲಾಗಿತ್ತು. ಇದನ್ನ ನಿರ್ಮಾಣ ಮಾಡಿದ ಶ್ರೇಯ ಬ್ರಿಟಿಷರಿಗೆ ಹೋಗುತ್ತದೆ. ಈ ಮನೆಯನ್ನು ವಾಸ್ತುಶಿಲ್ಪಿ ರಾಬರ್ಟ್ ಟಾರ್ ರಸೆಲ್ ವಿನ್ಯಾಸಗೊಳಿಸಿದ್ದರು. ಇದನ್ನ ಅಂದಿನ ಸಮಯದಲ್ಲಿ ಬ್ರಿಟಿಷ್ ಕಾಲದ ದೊಡ್ಡ ದೊಡ್ಡ ಅಧಿಕಾರಿಗಳು ಬಳಸುತ್ತಿದ್ದರು. ಇದೇ ಕಾರಣ ಈ ನಿವಾಸ ಹೆಚ್ಚು ಕಡಿಮೆ ಬ್ರಿಟಿಷ್ ವಾಸ್ತುಶಿಲ್ಪವನ್ನೇ ಹೊಂದಿದೆ. ಆದರೆ 2014ರ ನಂತರ ನರೇಂದ್ರ ಮೋದಿ ಅವರು ಇದರ ವಾಸ್ತುಶಿಲ್ಪವನ್ನ ಕೊಂಚ ಮಟ್ಟಕ್ಕೆ ಬದಲಾಯಿಸಿ ಇದಕ್ಕೆ ಭಾರತೀಯ ವಾಸ್ತುಶಿಲ್ಪಕ್ಕೆ ಸರಿ ತೂಗುವಂತೆ ಮಾಡಿಸಿದ್ದಾರೆ ಹಾಗೂ ಇದರ ಹೆಸರನ್ನು ಕೂಡ ಬದಲಾಯಿಸಿದ್ದಾರೆ. ಇದೇ ಕಾರಣ ಈಗ ಇದನ್ನ ಪಂಚವಟಿ ಅಂತ ಕರೆಯಲಾಗುತ್ತದೆ. ಪ್ರಧಾನಮಂತ್ರಿಗಳ ಈ ನಿವಾಸ ಆಯುಷ ಆರಾಮಿನಿಂದ ಕೂಡಿದೆ ಅಂದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಇದು ಅತ್ಯಂತ ಸರಳವಾದ ವಾಸ್ತುಶಿಲ್ಪವನ್ನ ಈಗ ಹೊಂದಿದೆ. ಅಂದ ಹಾಗೆ ಪ್ರಧಾನಮಂತ್ರಿಗಳು ವಾಸಿಸುವ ಈ ನಿವಾಸ ಕೇವಲ ಒಂದು ಬಂಗಲೆಯಿಂದಲ್ಲ, ಅದು ಬರೋಬ್ಬರಿ 5 ಬಂಗಲೆಗಳಿಂದ ಮಾಡಲ್ಪಟ್ಟಿದೆ. ಅದು 12 ಎಕರೆ ಭೂಮಿಯಲ್ಲಿ ಹರಡಿದೆ. ಇದರಲ್ಲಿ 1, 3, 5, 7 ಮತ್ತು 9 ನಂಬರಿನ ಬಂಗಲೆಗಳಿವೆ. ಎಲ್ಲವೂ ಪ್ರಧಾನಮಂತ್ರಿಯ ಬಂಗಲೆಯ ಭಾಗವಾಗಿದೆ. 7ನೇ ನಂಬರ್ ಬಂಗಲೆಯಲ್ಲಿ ಪ್ರಧಾನಮಂತ್ರಿಗಳ ಖಾಸಗಿ ಕಚೇರಿ ಇದೆ. 5ನೇ ನಂಬರ್ ಬಂಗಲೆಯಲ್ಲಿ ಪ್ರಧಾನಮಂತ್ರಿಗಳ ಖಾಸಗಿ ಮನೆ ಇದೆ. ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಥವಾ SPG ಎಂದು ಕರೆಯಲ್ಪಡುವ ಪ್ರಧಾನಮಂತ್ರಿಗಳ ಸೆಕ್ಯೂರಿಟಿ ನೋಡಿಕೊಳ್ಳುವ ಈ ಕಮಾಂಡೋಗಳಿಗಾಗಿ 9ನೇ ನಂಬರ್ ಬಂಗಲೆಯನ್ನ ಕಾಯ್ದಿರಿಸಲಾಗುತ್ತದೆ. ಇಲ್ಲಿ ವಾಸಿಸುವ ಜನರು ಪ್ರಧಾನಮಂತ್ರಿಯ ರಕ್ಷಣೆಗೆ ಜವಾಬ್ದಾರರಾಗಿರುತ್ತಾರೆ.
ಈ ಬಂಗಲೆಯ ಪಕ್ಕವೇ ಪ್ರಧಾನಮಂತ್ರಿಗಳನ್ನು ರಕ್ಷಿಸುವಂತಹ ಸೆಕ್ಯೂರಿಟಿಗಳಿಗಾಗಿ ಟೆನ್ನಿಸ್ ಕೋರ್ಟ್, ಜಿಮ್, ವಾಲಿಬಾಲ್ ಮತ್ತಿತರ ಕೋರ್ಟ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಇಂದು 1ನೇ ನಂಬರ್ ಬಂಗಲೆಯನ್ನ ಹೆಚ್ಚಾಗಿ ಬಳಕೆ ಮಾಡುತ್ತಿಲ್ಲ. ಇದೇ ಕಾರಣ ಇದನ್ನ ಹೆಲಿಪ್ಯಾಡ್ ಆಗಿ ಇದನ್ನ ಪರಿವರ್ತನೆ ಮಾಡಲಾಗಿದೆ. ಪ್ರಧಾನಮಂತ್ರಿಗಳು ಈ ಚಾಪರ್ ಅನ್ನು ಬಳಸುವಾಗ ಆಗಾಗ ಇಲ್ಲಿಂದಲೇ ಉಡಾವಣೆಯನ್ನು ಕೂಡ ಮಾಡುತ್ತಾರೆ. ಪ್ರಧಾನಮಂತ್ರಿಗಳು ವಾಸಿಸುವ ಖಾಸಗಿ ಮನೆ ಅತ್ಯಂತ ಸರಳವಾಗಿದೆ. ಈ ಮನೆಯಲ್ಲಿ 2 ಬೆಡ್ರೂಮ್ಗಳು, 1 ಲಿವಿಂಗ್ ರೂಮ್, 1 ಗೆಸ್ಟ್ ರೂಮ್ ಇದೆ. ಈ ಮನೆಯ ಹಾಲಿನಲ್ಲಿ ಅಬ್ಬಬ್ಬ ಅಂದ್ರೆ 30 ಜನಕ್ಕೆ ಮಾತ್ರ ಕೂಡಲು ಅವಕಾಶವಿದೆ. ಖಾಸಗಿ ವಿಮಾನ ನಿಲ್ದಾಣ ಸಂಪರ್ಕಿಸುವ ಸುರಂಗ ಮಾರ್ಗ. ಹೌದು, ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ನಂಬರ್ 7 ಲೋಕ ಕಲ್ಯಾಣ ಮಾರ್ಗವನ್ನ ಸಫರ್ಗಂಜ್ ವಿಮಾನ ನಿಲ್ದಾಣಕ್ಕೆ ಸಂಪರ್ಕಿಸುವ 2 ಕಿಲೋಮೀಟರ್ ಭೂಗತ ಸುರಂಗವನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಕಮಲ್ ಅಟಾರ್ತುಕ್ ಮಾರ್ಗ, ಗಾಲ್ಫ್ ಕೋರ್ಸ್ ಮತ್ತು ಸಫರ್ಗಂಜ್ ಸಮಾಧಿಯನ್ನ ಮೀರಿ ಇದನ್ನ ನಿರ್ಮಿಸಲಾಗಿದೆ. ಈ ಒಂದು ಸುರಂಗ ಮಾರ್ಗದ ಮೂಲಕವೇ ಹೋಗಿಯೇ ತುರ್ತು ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಯಾವುದೇ ಅಡೆತಡೆ ಇಲ್ಲದೆ ತಮ್ಮ ಕಾರಿನ ಮೂಲಕ ಈ ಸುರಂಗ ಮಾರ್ಗದಿಂದ ಆ ಒಂದು ವಿಶೇಷ ವಿಮಾನ ನಿಲ್ದಾಣಕ್ಕೆ ಹೋಗಿ ಅಲ್ಲಿಂದಲೇ ವಿಶೇಷ ವಿಮಾನವನ್ನ ಅಥವಾ ಹೆಲಿಕಾಪ್ಟರ್ ಮೂಲಕ ಬೇರೆ ಕಡೆ ಪ್ರಯಾಣಿಸುತ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಹಿಂದೆ ರಾಜ ಮಹಾರಾಜರು ಕೂಡ ತಮ್ಮ ಕೋಟೆಗಳಲ್ಲಿ ಅರಮನೆಯ ಕೆಳಗಡೆ ಹಲವಾರು ರಹಸ್ಯಮಯ ಸುರಂಗ ಮಾರ್ಗಗಳನ್ನ ಕಟ್ಟಿಸುತ್ತಿದ್ದರು. ಅದೇ ರೀತಿ ಇಂಗ್ಲೆಂಡ್ ಆಗಲಿ, ಅಮೆರಿಕ, ಫ್ರಾನ್ಸ್, ಆಸ್ಟ್ರೇಲಿಯಾದಂತಹ ದೇಶದ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೂ ಕೂಡ ಅಲ್ಲಿಯೂ ಕೂಡ ಇಂತಹ ಸುರಂಗ ಮಾರ್ಗಗಳಿವೆ. ಈ ವಿಶೇಷ ಸುರಂಗ ಮಾರ್ಗವು 2010 ರಲ್ಲಿ ಪ್ರಾರಂಭವಾಯಿತು ಮತ್ತು 2014ರ ವೇಳೆಗೆ ಪೂರ್ಣಗೊಂಡಿತ್ತು. ಒಂದು ವಿಷಯ, ಈ ಸುರಂಗ ಮಾರ್ಗವನ್ನು ಬಳಸಿದಂತಹ ಮೊಟ್ಟ ಮೊದಲ ಪ್ರಧಾನಿಯೇ ಅದು ನರೇಂದ್ರ ಮೋದಿ ಆಗಿದ್ದಾರೆ. ಪ್ರಧಾನಮಂತ್ರಿಗಳ ಈ ನಿವಾಸದಲ್ಲಿ ಹೆಚ್ಚಾಗಿ ಹುಲ್ಲು ಹಾಸಿಗೆಯನ್ನ ನಿರ್ಮಿಸಲಾಗಿದೆ. ಇಲ್ಲಿ ಭಾರತದ ರಾಷ್ಟ್ರೀಯ ಪಕ್ಷಿಯಾದಂತಹ ನವಿಲನ್ನ ನೀವು ಕಾಣಬಹುದು. ಆಗಾಗ ಬಿಡುವಿನ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಕೆಲವೊಮ್ಮೆ ಈ ನವಿಲುಗಳಿಗೆ ಆಹಾರವನ್ನು ತಿನ್ನಿಸುವುದನ್ನ ನೀವು ಹಲವಾರು ವಿಡಿಯೋಗಳಲ್ಲಿ ಕೂಡ ಕಂಡಿರಬಹುದು. ಈ ಅತಿ ದೊಡ್ಡ ಹುಲ್ಲು ಹಾಸಿಗೆ ಕಣ್ಣಿಗೆ ಮುದವನ್ನ ನೀಡುತ್ತದೆ. ಅಂತಹ ಈ ಸೊಬಗಿನಲ್ಲಿ ನವಿಲುಗಳು ಇನ್ನಷ್ಟು ಮೆರಗನ್ನ ನೀಡುತ್ತಿವೆ. ಪ್ರಧಾನಮಂತ್ರಿಗಳ ಈ ನಿವಾಸಕ್ಕೆ ಕೇವಲ ಒಂದೇ ಸೆಕ್ಯೂರಿಟಿ ಗೇಟ್ ಇದೆ. ಯಾರಾದರೂ ಬರಬೇಕು, ಹೋಗಬೇಕೆಂದ್ರೆ ಈ ಒಂದು ಸೆಕ್ಯೂರಿಟಿ ಗೇಟ್ ಮೂಲಕವೇ ಹೋಗಿ ಬರಬೇಕಾಗುತ್ತದೆ. ಒಳಗಡೆ ಬಂಗಲೆ ನಂಬರ್ 5, 1, 3, 9 ಪ್ರತಿಯೊಂದು ನಿವಾಸಿಗಳ ಮುಂದೆ SPG ಸೆಕ್ಯೂರಿಟಿಗಳು ಇದ್ದೇ ಇರುತ್ತಾರೆ. ಹಾಗೂ ಪ್ರತಿ 10 ಮೀಟರ್ಗೊಮ್ಮೆ ಒಂದೊಂದು CCTV ಕ್ಯಾಮೆರಾಗಳನ್ನ ಕೂಡ ಅಳವಡಿಸಲಾಗಿದೆ. ಒಂದೊಂದು ಹೆಜ್ಜೆಯನ್ನ ಇಲ್ಲಿ ರೆಕಾರ್ಡ್ ಮಾಡಲಾಗುತ್ತದೆ. ಇಲ್ಲಿ ಪ್ರಧಾನಮಂತ್ರಿಗಳ ಭದ್ರತಾ ಸೇವೆಯಲ್ಲಿರುವ ಈ ಕಮಾಂಡೋಗಳು ಯಾರನ್ನು ಸುಖ ಸುಮ್ಮನೆ ಬಿಡುವುದಿಲ್ಲ. ಮೊದಲಿಗೆ ನೀವು ಅಪಾಯಿಂಟ್ಮೆಂಟ್ ತಗೊಂಡೇ ಆಮೇಲೆ ಮುಂದೆ ಇಲ್ಲಿ ಒಳಗಡೆ ಬಿಡಲಾಗುತ್ತದೆ. ಸಂಪೂರ್ಣವಾಗಿ ತಪಾಸಣೆ ಮಾಡಿ ಒಳಗಡೆ ಬಿಡುತ್ತಾರೆ. ವಿಶೇಷತೆ ಏನಂದ್ರೆ ಪ್ರಧಾನಮಂತ್ರಿಗಳು ವಾಸಿಸುವ ಈ ನಿವಾಸದ ಸುತ್ತಮುತ್ತ ಪ್ರಧಾನಮಂತ್ರಿಗಳ ವಿಮಾನ ಬಿಟ್ಟು ಅಥವಾ ಹೆಲಿಕಾಪ್ಟರ್ ಬಿಟ್ಟು ಬೇರೆಯವರ ಹೆಲಿಕಾಪ್ಟರ್ ಆಗಲಿ ಅಥವಾ ವಿಮಾನಗಳಾಗಲಿ ಅಥವಾ ಡ್ರೋನ್ಗಳಾಗಲಿ ಇಲ್ಲಿ ಓಡಾಡಿಸುವ ಹಾಗಿಲ್ಲ. 24 ಗಂಟೆಗಳ ಕಾಲ ಪ್ರಧಾನಮಂತ್ರಿಗಳಿಗೆ ಯಾವುದೇ ರೀತಿಯ ಅಗತ್ಯದ ವಸ್ತುಗಳು ಬೇಕೆಂದ್ರೆ ಅದು ಸಿಗುವ ಹಾಗೆ ಇಲ್ಲಿ ವ್ಯವಸ್ಥೆ ಇರುತ್ತದೆ. 24 ಗಂಟೆಗಳ ಕಾಲ ಇಲ್ಲಿ ಮೆಡಿಕಲ್ ವ್ಯವಸ್ಥೆ ಇರುತ್ತದೆ. ಒಂದು ಆಂಬ್ಯುಲೆನ್ಸ್, ತುರ್ತು ಚಿಕಿತ್ಸೆಗೆ ಬೇಕಾಗುವಂತಹ ಎಲ್ಲಾ ವಿಶೇಷ ವ್ಯವಸ್ಥೆಗಳು ಕೂಡ ಮಾಡಲಾಗುತ್ತದೆ. ಉನ್ನತ ಮಟ್ಟದ ವೈದ್ಯರು ಕೂಡ ಇಲ್ಲಿ ಸದಾಕಾಲ ಇರುತ್ತಾರೆ. ಜೊತೆಗೆ ಪ್ರಧಾನಮಂತ್ರಿಗಳಿಗೆ ಅಡುಗೆ ವ್ಯವಸ್ಥೆ ಮಾಡುವ ಅಡುಗೆ ಭಟ್ಟರು, ಕ್ಷೌರಿಕರು, ಟೇಲರ್ಗಳು, ವಿನ್ಯಾಸಕಾರರು, ಪ್ಲಂಬರ್ಗಳು, ಎಲೆಕ್ಟ್ರಿಷಿಯನ್ಗಳು, ಬಟ್ಟೆ ಒಗೆಯುವಂತಹ ಧೋಬಿಗಳು, ಹೀಗೆ ಪ್ರಧಾನಮಂತ್ರಿಗಳಿಗೆ ದಿನನಿತ್ಯಕ್ಕೆ ಬೇಕಾಗುವ ಎಲ್ಲ ಕೆಲಸಗಾರರು ಇಲ್ಲಿ ಇರುತ್ತಾರೆ. ಇಲ್ಲಿರುವ ಕೆಲಸಗಾರರಿಗೂ ಕೂಡ ಕಟ್ಟುನಿಟ್ಟಾದ ನಿಯಮಗಳಿವೆ ಹಾಗೂ ಅವರಿಗೆ ಬೇಕಾದಂತಹ ಯೂನಿಫಾರ್ಮ್ಗಳು ಕೂಡ ಇಲ್ಲಿರುತ್ತವೆ. ಅಂದ ಹಾಗೆ ಭಾರತದ ಪ್ರಧಾನಮಂತ್ರಿಯಾಗಿ ನಿಯೋಜಿತವಾದರೆ ಅವರಿಗೆ ತಿಂಗಳಿಗೆ 1.6 ಲಕ್ಷ ರೂಪಾಯಿ ಮೂಲ ವೇತನ ಇರುತ್ತದೆ. ಜೊತೆಗೆ 50,000 ರೂಪಾಯಿಯಷ್ಟು ಇತರೆ ಭತ್ಯೆಗಳು ಇರುತ್ತವೆ. ಇದರ ಜೊತೆಗೆ ಖಾಸಗಿ ಸಿಬ್ಬಂದಿ, ವಿಶೇಷ ವಿಮಾನ ಮತ್ತಿತರ ಸವಲತ್ತುಗಳು ಕೂಡ ಇರುತ್ತವೆ. ನೋಡಿದಿರಾ ಸ್ನೇಹಿತರೆ, ನಮ್ಮ ಪ್ರಧಾನಮಂತ್ರಿ ಹೇಗೆ ವಾಸಿಸುತ್ತಾರೆ, ಹೇಗೆಲ್ಲ ಇರುತ್ತಾರೆ, ಏನೆಲ್ಲ ಸೌಕರ್ಯಗಳಿವೆ ಎನ್ನುವುದನ್ನ ಈ ವಿಡಿಯೋ ಮೂಲಕ ನೀವು ಕೂಡ ಕಂಡು ಹಿಡಿದಿದ್ದೀರಾ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಈಗಲೇ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.